ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಇದರ ಬಂಟ್ವಾಳ ಕ್ಷೇತ್ರ ಸಮಿತಿಯ ಆಶ್ರಯದಲ್ಲಿ ಗ್ರಾಮೀಣ ಆರೋಗ್ಯ ರಕ್ಷಣಾ ಕೇಂದ್ರ, ಯನಪೋಯ ಆಸ್ಪತ್ರೆ ದೇರಳಕಟ್ಟೆ, ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಆಯುಷ್ ಆಯುರ್ವೇದಿಕ್ ಸಹಯೋಗದೊಂದಿಗೆ ರಕ್ತದಾನ, ನೇತ್ರದಾನ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಸದಸ್ಯತನ ನೋಂದಾವಣಿ ಮತ್ತು ನವೀಕರಣ ಅಭಿಯಾನ ಬಂಟ್ವಾಳ ಎಸ್ವಿಎಸ್ ದೇವಾಳ ಶಾಲೆಯಲ್ಲಿ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಬಿ.ರಾಮನತ್ರೆ ಶಿಬಿರ ಉದ್ಘಾಟಿಸಿ ಮಾತನಾಡಿ, ರಕ್ತದಂತೆ ನಮ್ಮ ನಡವಳಿಕೆ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ರಕ್ತ ಅವಶ್ಯಕತೆ ಇರುವಂತೆ ಜಾತಿ ಧರ್ಮಗಳನ್ನ ಮೀರಿ ಎಲ್ಲರಿಗೂ ಬೇಕಾಗುವಂತಹ ವ್ಯಕ್ತಿತ್ವವನ್ನ ಮನುಷ್ಯ ರೂಢಿಸಿಕೊಳ್ಳಬೇಕು ಎಂದರು. ಟೈಲರ್ಸ್ ಅಸೋಸಿಯೇಷನ್ ರಾಜ್ಯ ಮಟ್ಟದಲ್ಲಿ ಬಲಿಷ್ಠವಾಗಿ ಸಂಘಟನೆಯಾಗುತ್ತಿದ್ದು, ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಸಾಕಷ್ಟು ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ. ನೇತ್ರದಾನ, ರಕ್ತದಾನ, ಆರೋಗ್ಯ ಶಿಬಿರದಂತಹ ಸಮಾಜಮುಖಿ ಕಾರ್ಯಗಳನ್ನು ನಡೆಸುವ ಮೂಲಕ ಸಾಮಾಜಿಕ ಕ್ಷೇತ್ರಕ್ಕೆ ಕೊಡುಗೆ ನೀಡುತ್ತಿರುವುದು ಅಭಿನಂದನೀಯ ಎಂದರು. ಸರ್ಕಾರದ ಜೊತೆಯಲ್ಲಿ ಸರ್ಕಾರದ ಸೌಲಭ್ಯವನ್ನು ಪಡೆಯತಕ್ಕಂಥ ದಿಸೆಯಲ್ಲಿ ಕೂಡ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಅಂತಿರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಎಲ್ಲರಿಗೆ ರಕ್ತದಾಗಿ ಮನುಷ್ಯರು ಕೂಡ ಇರಬೇಕಾಗಿದೆ. ನಾವು ಸಮಾಜ ಎಲ್ಲರ ಜೊತೆ ಸಮಾನವಾಗಿ ಮಾನಸಿಕವಾಗಿ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆಯಿಂದ ಆ ಎಲ್ಲ ಜನರಿಗೆ ಸಿಗುವಂತ ರಕ್ತದಾಗಿ ನಮ್ಮ ನಡವಳಿಕೆ ಇರುತ್ತದೆ. ಕೆಎಸ್ಟಿಎ ರಾಜ್ಯಾಧ್ಯಕ್ಷ ಕೆಎಸ್ ಆನಂದ್ ಮಾತನಾಡಿ, ಈ ಸಂಘಟನೆ ಕಟ್ಟಿದ್ದು ಹಣದ ಬಲದಿಂದಲ್ಲ, ಬದಲಾಗಿ ಪ್ರತಿಯೊಬ್ಬ ಟೈಲರ್ ಸದಸ್ಯನ ಬೆವರು ಹನಿ ಹಾಗೂ ತ್ಯಾಗದ ಪರಿಶ್ರಮದಿಂದ. ಸಂಘಟನೆ ಬಲಿಷ್ಠವಾಗಿದ್ದಾಗ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡೆಯಲು ಸಾಧ್ಯವಿದ್ದು, ಪ್ರತಿಯೊಬ್ಬ ಸದಸ್ಯರು ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದರು. ಇವತ್ತು ಡಾಕ್ಟರ್ಗಳು, ಟೈಲರ್ಗಳು ಒಟ್ಟು ಸೇರಿ ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯ ಸಮಿತಿಯು ಕೈಗೊಂಡಂತಹ ತೀರ್ಮಾನ 18 ವರ್ಷಗಳಿಂದ 19 ವರ್ಷದ ಈ ಸಂದರ್ಭದಲ್ಲಿ ಒಂದು ಬದಿಯಲ್ಲಿ ಸಂಘಟನೆಯನ್ನು ಬಲಪಡಿಸಬೇಕು, ಇನ್ನೊಂದು ಕಡೆ ಸಮಾಜಮುಖಿಯಾದ ಕೆಲಸವನ್ನು ಮಾಡಬೇಕು. ಇಡೀ ಜಗತ್ತಿನಲ್ಲಿ ಒಂದು ಅಂಧತ್ವದ ಸಮಸ್ಯೆ ಇದೆ, ಇನ್ನೊಂದು ಕಡೆ ವೈದ್ಯಕೀಯ ಸಮಸ್ಯೆ ಇದೆ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಇರುವಂತಹ ರಾಜ್ಯ ಮಟ್ಟದ ಕರ್ನಾಟಕ ಸ್ಟೇಟ್ ಗೊತ್ತಿಲ್ಲ. ಬಂಟ್ವಾಳ ಕ್ಷೇತ್ರ ಸಮಿತಿಯ ಅಧ್ಯಕ್ಷ ಈಶ್ವರ್ ಕುಲಾಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಯನಪೋಯ ಆಸ್ಪತ್ರೆಯ ಸಹ ನಿರ್ದೇಶಕ ಡಾಕ್ಟರ್ ಪೂನಮಾರ್ ನಾಯಕ್, ನೇತ್ರ ತಜ್ಞ ಡಾಕ್ಟರ್ ಅಶ್ವಿನ್ ನಾಯಕ್ ಸುಜೀರು, ರೆಡ್ ಕ್ರಾಸ್ ಸೊಸೈಟಿಯ ಮುಖ್ಯಸ್ಥ ಡಾಕ್ಟರ್ ಎಡ್ವರ್ಡ್ ವಾಸ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ದೇವದಾಸ್ ಪುತ್ರನ್, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ ಭಾಗವಹಿಸಿದ್ರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.